ಕ್ರೀಡಾಂಗಣದಲ್ಲಿ 9 ಗಂಟೆಗೆ ಎಕ್ಸಾಕ್ಟ್ ಆಗಿ ಪ್ರಾರಂಭ ಆಗಲಿಕ್ಕಿದೆ. ಧ್ವಜಾರೋಹಣದ ಮೂಲಕ ಪ್ರಾರಂಭ ಆಗಿಕೊಂಡು ನಂತರ ಪಥಸಂಚಲನ, ನಂತರ ನಮ್ಮ ಟ್ಯಾಬ್ಲುಗಳ ಮೆರವಣಿಗೆ, ಇನ್ನಿತರ ಕಾರ್ಯಕ್ರಮಗಳು ಅಲ್ಲಿ ಜರುಗಲಿಕ್ಕಿವೆ. ಮತ್ತೆ ಸಭಾ ಕಾರ್ಯಕ್ರಮಗಳ ಮೂಲಕ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ನೀಡಲಿಕ್ಕೆ ಇದ್ದೇವೆ. ಅದಕ್ಕೆ ಮೊದಲಾಗಿ ಅಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲ್ ಪ್ರಕಾರ ಅತಿಥಿಗಳು ಇರ್ತಾರೆ. ಯಾರು ಗಣ ಉಪಸ್ಥಿತಿ ಸನ್ಮಾನ್ಯ UT ಖಾದರ್ ಸರ್ ಅವರಿದ್ದಾರೆ, ಮತ್ತೆ ನಮ್ಮ ಸನ್ಮಾನ್ಯ ದಿನೇಶ್ ಗುಂಡ್ರಾ ಅವರು, ಹಾಗೆ ಧ್ವಜಾರೋಹಣ ಮತ್ತು ವಂದನೆ ಸ್ವೀಕಾರವನ್ನು ನಮ್ಮ ಜುಚಿನ್ ಮೊಹಾಪಾತ್ರ IAS ಅಧಿಕಾರಿಗಳು, ಮಾನ್ಯ ಸಹಾಯಕ ಆಯುಕ್ತರವರು ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ನಮ್ಮ ಜನಪ್ರಿಯ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರು, ಮತ್ತೆ ಪ್ರೋಟೋಕಾಲ್ ಪ್ರಕಾರ ಏನೆಲ್ಲ ತಾಲೂಕು ಒಂದು ವ್ಯವಸ್ಥೆಯಲ್ಲಿ ಇರಬೇಕು ಅವರೆಲ್ಲ ಗಣ್ಯ ಅತಿಥಿಗಳಾಗಿ ಇರ್ತಾರೆ. ಇಲ್ಲಿ ವಿಶೇಷವಾಗಿ ರಾಷ್ಟ್ರಗೀತೆಯನ್ನು ನಮ್ಮ ರಾಮಕೃಷ್ಣ ಪ್ರೌಢಶಾಲೆಯ ಮಕ್ಕಳು ಹಾಡಲಿಕ್ಕಿದ್ದಾರೆ. ನಾಡಗೀತೆಯನ್ನು ಸುಧಾನ ವಸತಿ ಶಾಲೆಯ ಮಕ್ಕಳು ಹಾಡಲಿಕ್ಕಿದ್ದಾರೆ. ಇಲ್ಲಿ ಪಥಸಂಚಲನದಲ್ಲಿ ಭಾಗವಹಿಸುವ ತಂಡಗಳು ಸುಮಾರು 13 ತಂಡಗಳಿವೆ. ಪೊಲೀಸ್ ಘಟಕ ಪುತ್ತೂರು, ಅಗ್ನಿಶಾಮಕ ದಳ ಪುತ್ತೂರು, ಗೃಹ ರಕ್ಷಕ ದಳ ಪುತ್ತೂರು, NCC ಘಟಕ ವಿವೇಕಾನಂದ ಪ್ರಥಮ ದರ್ಜೆ ಕಾಲೇಜು ಪುತ್ತೂರು, NCC ಘಟಕ ಸಂತ ಫಿಲೋಮಿನಾ ಪ್ರಥಮ ದರ್ಜೆ ಕಾಲೇಜು ಪುತ್ತೂರು, ಆರ್ಮಿ, ಏರ್ವಿಂಗ್ ಮತ್ತು ನೇವಿ ಘಟಕ ಸಂತ ಫಿಲೋಮಿನಾ ಪ್ರೌಢಶಾಲೆ ಪುತ್ತೂರು, NCC ಮತ್ತು SPC ಘಟಕ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ಪುತ್ತೂರು, ಸ್ಕೌಟ್ ಅಂಡ್ ಗೈಡ್ಸ್ ಘಟಕ ರಾಮಕೃಷ್ಣ ಪ್ರೌಢಶಾಲೆ, ಸ್ಕೌಟ್ ಅಂಡ್ ಗೈಡ್ಸ್ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ, NCC ಘಟಕ ವಿವೇಕಾನಂದ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮತ್ತು ವಿಶೇಷವಾದಂಥ ಬ್ಯಾಂಡ್ ಸೆಟ್ ಅನ್ನು ಸೈಂಟ್ ವಿಕ್ಟರ್ಸ್ ಬಾಲಿಕಾ ಪ್ರೌಢಶಾಲೆಯವರು ಒದಗಿಸುತ್ತಿದ್ದಾರೆ. ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಡುವಂತ, ಅಂದ್ರೆ ಕ್ರೀಡಾಂಗಣದ ಆ ಒಂದು ಒಳಗೆ ಸಭಾ ಕಾರ್ಯಕ್ರಮ ಮುಗಿದ ನಂತರ ಕೊಡುವಂತ ಮನೋರಂಜನಾ ಕಾರ್ಯಕ್ರಮಗಳು, ಅದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗ ಕುಂಬೆಟ್ಟು ಇಲ್ಲಿಯ ಮಕ್ಕಳು ಅರೋಬಿಕ್ ಡ್ಯಾನ್ಸ್ ಮೂಲಕ ಬಹಳಷ್ಟು ಮೆರುಗನ್ನು ನೀಡಲಿಕ್ಕಿದ್ದಾರೆ. ವಿವೇಕಾನಂದ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ತೆಂಕಿಲದ ವಿದ್ಯಾರ್ಥಿಗಳು ಸುಮಾರು 3 ವಿದ್ಯಾರ್ಥಿಗಳು ಇದರಲ್ಲಿ ಅವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ. ಮ್ಯಾನೇಜರ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಪುತ್ತೂರು ಇವರು, ಸಂತ ಫಿಲೋಮಿನಾ ಪ್ರೌಢಶಾಲೆ ದರ್ಬೆ ಪುತ್ತೂರು, ಡಾಕ್ಟರ್ ಶಿವರಾಮ್ ಕಾರಂತ ಪ್ರೌಢಶಾಲೆ ಪುತ್ತೂರು. ಇಷ್ಟು ಶಾಲೆಯ ವಿದ್ಯಾರ್ಥಿಗಳು ಸುಮಾರು 600 ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಅಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ನಂತರ ಟ್ಯಾಬ್ಲೋ, ವಿಶೇಷವಾಗಿ ಈ ವರ್ಷದಿಂದ ಕಿಲ್ಲೆ ವಿಧಾನದಿಂದ ನಾವು ಪ್ರಾರಂಭಗೊಂಡು ಟ್ಯಾಬ್ಲೋದ ಒಂದು ಸ್ತಬ್ಧಚಿತ್ರಗಳ ಮೆರವಣಿಗೆ, ಇದು ಬಹಳಷ್ಟು ಈ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಮೆರುಗನ್ನು ಕೊಡುವಂತಹ ಕಾರ್ಯಕ್ರಮಗಳು. ಇದನ್ನು ಒದಗಿಸುವವರು ಪೌರಾಡಳಿತ ಇಲಾಖೆ ನಗರಸಭೆ ಪುತ್ತೂರು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ತಾಲೂಕು ಪಂಚಾಯತ್ ಪುತ್ತೂರು, ಅರಣ್ಯ ಇಲಾಖೆ ಪುತ್ತೂರು, ತೋಟಗಾರಿಕೆ ಇಲಾಖೆ ಪುತ್ತೂರು, ಕೃಷಿ ಇಲಾಖೆ ಪುತ್ತೂರು, ಮೆಸ್ಕಾಂ ಪುತ್ತೂರು, ಮಹಿಳಾ ಮತ್ತು ಶಿಶು ಕಲ್ಯಾಣ ಇಲಾಖೆ ಪುತ್ತೂರು, ಯುವಜನ ಕ್ರೀಡಾ ಮತ್ತು ಕ್ರೀಡಾ ಇಲಾಖೆ ಪುತ್ತೂರು, ಅಗ್ನಿಶಾಮಕ ಇಲಾಖೆ ಪುತ್ತೂರು. ಇಷ್ಟು ತಂಡಗಳು ಕಿಲ್ಲ ಮೈದಾನದಿಂದ ಅಂದಿನ ಬೆಳಿಗ್ಗೆ ಆರೋಗ್ಯ ಇಲಾಖೆ ಪುತ್ತೂರು ಕಿಲ್ಲೆ ಮೈದಾನದಲ್ಲಿ 8:15ಕ್ಕೆ ಅಂದಿನ ದಿನ 8:15ಕ್ಕೆ ಮಾನ್ಯ ಸಹಾಯಕ ಆಯುಕ್ತರು ಅದಕ್ಕೆ ಚಾಲನೆಯನ್ನು ಕೊಟ್ಟು ಮೆರವಣಿಗೆಯು ಪ್ರಾರಂಭ ಆಗ್ತದೆ. ಅದು ಕೊಂಬೆಟ್ಟು ಕ್ರೀಡಾಂಗಣವನ್ನು ಪ್ರವೇಶ ಮಾಡುತ್ತದೆ. ಇದರೊಟ್ಟಿಗೆ ನಮ್ಮೊಟ್ಟಿಗೆ ಸಹಕಾರವನ್ನು, ಯಾಕೆಂದರೆ ವ್ಯವಸ್ಥೆಗಳು ಅಚ್ಚುಕಟ್ಟಾಗಬೇಕು, ಸಹಕಾರ ಕೊಡಲಿಕ್ಕೆ ಇರುವವರು ಪುರಸಭೆ ಪುತ್ತೂರಿನವರು, ಮತ್ತು ಸಾರಿಗೆ ಇಲಾಖೆ ಪುತ್ತೂರು, ವಾಣಿಜ್ಯ ಇಲಾಖೆ ಪುತ್ತೂರು, ಕ್ಯಾಂಪೋ ಪುತ್ತೂರು, ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು, ಮತ್ತು ಬಿಂದು ಮಿನರಲ್ಸ್ ನರಿಮಗರು, ಮಲ್ಲಿಗೇಶ್ವರ ದೇವಸ್ಥಾನ ಪುತ್ತೂರು, ನಮ್ಮ ಸಬ್ ಮಿನಿಸ್ಟರ್ ಪುತ್ತೂರು, ಮತ್ತು ತಾಲೂಕ್ ಪಂಚಾಯತ್ ಪುತ್ತೂರು, ಲೋಕೋಪಯೋಗಿ ಪುತ್ತೂರು, ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ಇವರು ವಿಶೇಷವಾಗಿ ನಮ್ಮೊಂದಿಗೆ ಈಗ ಒಂದು 2 ವರ್ಷದಿಂದ ಸೇರಿಕೊಂಡು ಕಾರ್ಯಕ್ರಮಕ್ಕೆ ಹೊಸ ಒಂದು ಆವಿಷ್ಕಾರ, ಅಂದರೆ ವಿಶೇಷವಾದಂಥ ಮೆರುಗನ್ನು ಕೊಡಲಿಕ್ಕೆ ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಬಹುಶಃ ಈ ಒಂದು ವಿವಿಧ ಸಂಘ ಸಂಸ್ಥೆಗಳು, ಅವರೊಂದಿಗೆ ವಿವಿಧ ಸಂಘ ಸಂಸ್ಥೆಗಳು, ರೋಟರಿ, JC ಲೈನ್ಸ್ ಸಂಸ್ಥೆಗಳು, ಆಟೋ ರಿಕ್ಷಾ ಚಾಲಕ ಸಂಘದವರು, ಇವರೆಲ್ಲ ಸಾರ್ವಜನಿಕರು ಇವರು ನಮ್ಮೊಂದಿಗೆ ನಮಗೆ ಕೈ ಜೋಡಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಹೆಚ್ಚು ಮೆರುಗನ್ನು ಕೊಡಲಿಕ್ಕೆ ಮುಂದೆ ಬಂದಿದೆ. ಬಹಳ ಸಂತೋಷದ ವಿಚಾರ. ಈ ಒಂದು ಪಥಸಂಚಲನದ ನೇತೃತ್ವವನ್ನು ನಮ್ಮ SI ಸಾಹೇಬರು, ಆಂಜನೇಯ ಸಾಹೇಬರು ಅವರು ನಿರ್ವಹಿಸಲಿಕ್ಕಿದ್ದಾರೆ. ಅವರು ನಿರ್ವಹಣೆ ಮಾಡಲಿಕ್ಕಿದ್ದಾರೆ. ಒಟ್ಟಾರೆಯಾಗಿ ಕಾರ್ಯಕ್ರಮದಲ್ಲಿ ಏನು ನಾವು
ಗಣರಾಜ್ಯೋತ್ಸವದ ದಿವಸ ಡೆಲ್ಲಿಯಲ್ಲಿ ಪೆರೇಡನ್ನು ನೋಡ್ತಾ ಇದ್ದೇವೆ. ಆ ರೀತಿಯ ಒಂದು ಕಾರ್ಯಕ್ರಮದ ಅನುಪಾಲನೆಯನ್ನು ಮಾಡಿಕೊಂಡು ಇದರಲ್ಲಿ ಹೋಗ್ತಾ ಇದ್ದೇವೆ. ವಿಶೇಷವಾಗಿ ಕ್ರೀಡೆಯಲ್ಲಿ ವಿಶೇಷ ಸಾಧನೆ ಮಾಡಿದವರು 5 ವಿದ್ಯಾರ್ಥಿಗಳು ನಾವು ಇಲ್ಲಿ ಸನ್ಮಾನ ಮಾಡುವಂಥ ಒಂದು ವಿಷಯಕ್ಕೆ ಬಂದಿದ್ದೇವೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಈಗ ಪುತ್ತೂರು ತಾಲೂಕಿನ ಇತಿಹಾಸದಲ್ಲೇ ಇಷ್ಟರವರೆಗೆ ನಮ್ಮ ಪ್ರೌಢಶಾಲಾ ವಿಭಾಗದಲ್ಲಿ ಚಿನ್ನದ ಪದಕಗಳು ಬಂದಿಲ್ಲ. ಫಸ್ಟ್ ಟೈಮ್ ನಮ್ಮ ಹಿಸ್ಟ್ರಿಯಲ್ಲಿ ಚಿನ್ನದ ಪದಕವನ್ನು ಗಳಿಸಿದಂಥ ಕೀರ್ತಿ ಹುಡುಗಿ 8ನೇ ತರಗತಿ ಹುಡುಗಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ, ಅವಳನ್ನು ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ. ಹಾಗೆ ಸಿಂಚನ ಅಂತ ಹೇಳುವವಳು ಚೀನಾದಲ್ಲಿ ನಡೆದಂತಹ ವರ್ಲ್ಡ್ ಯೂನಿವರ್ಸಿಟಿಯಲ್ಲಿ ಹೈ ಜಂಪಲ್ಲಿ ಭಾಗವಹಿಸಿದವಳು. ನಂತರ ನಮ್ಮ ಕಾಮನ್ವೆಲ್ತ್ಗೆ ತೆರಳಿದಂಥ ಸ್ವಿಮ್ಮಿಂಗ್ನ 3 ವಿದ್ಯಾರ್ಥಿಗಳು, ಒಂದು ಸನ್ವಿತ್, ಮತ್ತೊಂದು ಋಷಿಕ್ ಗೌಡ, ಮತ್ತೊಂದು ಸ್ವೀಕೃತಿ ಆನಂದ್. ಈ 3 ವಿದ್ಯಾರ್ಥಿಗಳನ್ನು ಕೂಡ ನಾವು ಸ್ವಿಮ್ಮಿಂಗ್ ಅಲ್ಲಿ ಸಾಧನೆ ಮಾಡಿದವರು. ಇವರನ್ನು ಕೂಡ ಅಲ್ಲಿ ಸನ್ಮಾನವನ್ನು ಮಾಡಿ ಅವರಿಗೆ ಗೌರವವನ್ನು ಕೊಡಲಿಕ್ಕೆ ನಾವು ಸಿದ್ಧತೆಯನ್ನೆಲ್ಲ ಮಾಡಿಕೊಂಡಿದ್ದೇವೆ. ಹಾಗೆ ವಿದ್ಯಾರ್ಥಿಗಳಿಗೆ ಗಣರಾಜ್ಯೋತ್ಸವದ ಬಗ್ಗೆ ಮಾಹಿತಿಯನ್ನು, ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡುವ ನಿಟ್ಟಿನಲ್ಲಿ ಭಾಷಣ ಸ್ಪರ್ಧೆ ಮತ್ತು ಚಿತ್ರಕಲಾ ಸ್ಪರ್ಧೆ ಮತ್ತು ಪ್ರಬಂಧ ಸ್ಪರ್ಧೆಗಳನ್ನು ಕೂಡ ಆಯೋಜನೆ ಮಾಡಿದ್ದೇವೆ. ಅದು ಇವತ್ತು ಈಗ ಕಾರ್ಯಕ್ರಮಗಳು, ಸ್ಪರ್ಧೆಗಳು ನಡೀತಾ ಉಂಟು. ಅದರಲ್ಲಿ ಶಾಲೆಗಳಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಬಂದವರಿಗೆ ನಾವು ಶಾಲೆಗಳಿಗೆ ಹೋಗಿ ಅಲ್ಲಿ ಸರ್ಟಿಫಿಕೇಟ್ ಅನ್ನು ಅವರಿಗೆ ವಿತರಣೆ ನಮ್ಮ ಸಾಹಿತ್ಯ ಪರಿಷತ್ನವರ ಪ್ರಾಯೋಜಕತ್ವದಲ್ಲಿ ಅದನ್ನು ನಡೀಲಿಕ್ಕಿದೆ. ಹಾಗೆ ತಾಲೂಕು ಮಟ್ಟದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಗಳಿಸಿದಂಥ 9 ವಿದ್ಯಾರ್ಥಿಗಳಿಗೆ ಕೂಡ ನಾವಿಲ್ಲಿ ಅವರಿಗೆ ಬಹುಮಾನಗಳನ್ನು ನೀಡಲಿಕ್ಕೆ ಇದ್ದೇವೆ. ಒಟ್ಟಾರೆಯಾಗಿ ಈ ಸಲ ಹಿಂದಿನಿಗಿಂತ ಭಿನ್ನವಾಗಿ ಹೊಸತನವನ್ನು ಕಾಣುವಂತಹ ಒಂದು ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಮ್ಮ ಮಾನ್ಯ ಸಹಾಯಕ ಆಯುಕ್ತರ ನೇತೃತ್ವದಲ್ಲಿ ನಾವು ನಡೆಸಲಿಕ್ಕಿದ್ದೇವೆ ಅಂತ ಹೇಳಿಕ್ಕೆ ನಾವೆಲ್ಲ ಸಂತೋಷ ಪಡುತ್ತೇವೆ. ಮತ್ತು ಇದೆಲ್ಲ ಕಾರ್ಯಕ್ರಮದಲ್ಲಿ ಸಂಚಾಲಕರಾಗಿ ನಮ್ಮ ಈ ಕಾರ್ಯಕ್ರಮದ ಸಂಚಾಲಕರು ಆಗಿ ಲೋಕೇಶ್ ಸರ್ ಬಿ ಅವರಿದ್ದಾರೆ. ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರಾದಂಥ ಶಿವಶಂಕರ್ ಸರ್ ಅವರು, ಮತ್ತು ನಮ್ಮ ಪೌರಾಯುಕ್ತರಾದಂತಹ ಮಧು ಯಸ್ಮಾನವರು, ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ನವೀನ್ ಕುಮಾರ್ ಭಂಡಾರಿ, ಆರೋಗ್ಯ ಇಲಾಖೆ ದೀಪಕ್ ಕೈಗಳು, ಇವರೆಲ್ಲ ಒಂದು ನೇತೃತ್ವದಲ್ಲಿ ಹಾಗೆ ನಮ್ಮೆಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಒಂದು ಸಹಕಾರದೊಂದಿಗೆ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೀನಿ. ಲಾಸ್ಟ್ ಇಯರ್ ಗಣರಾಜ್ಯೋತ್ಸವಕ್ಕೆ SSLC ಟಾಪರ್ಸ್ ಬಂದವರಿಗೆ ಇಲಾಖೆಯಿಂದ ಲ್ಯಾಪ್ಟಾಪ್ ಅನ್ನು ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. ಸುದ್ದಿ ಚಾನಲ್
ಕ್ಷಣ ಕ್ಷಣದ ಸುದ್ದಿಗಾಗಿ